ಇನ್ನು ಉಡುಪಿ ಜಿಲ್ಲೆಯಾದ್ಯಂತ ಇಂದು ಮುಂಜಾನೆಯಿಂದಲೇ ಭಾರಿ ಗಾಳಿ ಮಳೆಯಾಗ್ತಾ ಇದ್ದು ಜನಜೀವನ ಸಂಪೂರ್ಣವಾಗಿ ಅಸ್ತವ್ಯಸ್ತಗೊಂಡಿದೆ. ನಗರದಲ್ಲಿ ಭಾರಿ ಮಳೆಯಿಂದಾಗಿ ಕೃತಕ ನೆರೆ ಸೃಷ್ಟಿಯಾಗಿದೆ. ಹವಾಮಾನ ಇಲಾಖೆ ಇಂದು ಮತ್ತು ನಾಳೆ ರೆಡ್ ಅಲರ್ಟ್ ಘೋಷಣೆ ಮಾಡಿದೆ. ಮೀನುಗಾರರು ಸಮುದ್ರಕ್ಕೆ ಇಳಿಯದಂತೆ ಎಚ್ಚರಿಕೆ ಸೂಚನೆಯನ್ನು ರವಾನೆ ಮಾಡಲಾಗಿದೆ. ಹವಾಮಾನ ಇಲಾಖೆ ನಿನ್ನೆಯೇ ರೆಡ್ ಅಲರ್ಟ್ ಘೋಷಣೆ ಮಾಡಿತ್ತು. ಅದರಂತೆ ಮುಂಜಾನೆಯಿಂದಲೇ ಒಮ್ಮಿಂದೊಮ್ಮೆಲೆ ವರ್ಷಾಧಾರೆ ಆಗ್ತಾ ಇದೆ. ಸತತ 1 ತಾಸಿನಿಂದ ಗಾಳಿ ಮಳೆಯಾಗ್ತಾ ಇದ್ದು ಬೆಳಗಿನ ಸಮಯ ಜನರು ಕೆಲಸ ಕಾರ್ಯಗಳಿಗೆ ಹೋಗಲು ಪರದಾಡಬೇಕಾಯಿತು. ತಗ್ಗು ಪ್ರದೇಶಗಳಲ್ಲಿ ಕೃತಕ ನೆರೆ ಸೃಷ್ಟಿಯಾಗಿದ್ದು ಜನಜೀವನ ಸಂಪೂರ್ಣ ಅಸ್ತವ್ಯಸ್ತಗೊಂಡಿತು. ಮಣಿಪಾಲದಲ್ಲೂ ಭಾರಿ ಮಳೆಯಾಗಿದ್ದು ರಸ್ತೆಯಲ್ಲಿ ನೀರು ಹರಿತಾ ಇರುವುದರಿಂದ ಬ್ಲಾಕ್ ಆಗಿದೆ. ಬದಲಿ ರಸ್ತೆಯ ಮೂಲಕ ಮಣಿಪಾಲಕ್ಕೆ ಜನ ಪ್ರಯಾಣಿಸಿದ್ದಾರೆ. ಗೊತ್ತಾಗುತ್ತೆ ಅದು ಈಗ ಬೆಂಕಿ ಗೊತ್ತಿದೆ ರಾಜ್ಯ ಅಲ್ಲಿ ದೊಡ್ಡ ಅದೇನೋ ಜಾಮ್ ಆಗಿದೆ ಮೋಸ್ಟ್ಲಿ. Stones are coming from the back and hitting my car. Just imagine. See this.